ಇಂದು ದೇಶಾದ್ಯಂತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮದಿನವನ್ನು ಆಚರಿಸಲ್ಪಡ್ತಾ ಇದ್ದು, ಸುಳ್ಯದ ಗಾಂಧಿ ಚಿಂತನಾ ವೇದಿಕೆಯು ಗಾಂಧಿ ಮೌಲ್ಯಗಳಿಗೆ ಸಾರ್ಥಕ ಗೌರವ ನೀಡುವ ಮೂಲಕ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಮುನ್ನುಡಿ ಬರೆದಿದೆ. ಗಾಂಧೀಜಿಯವರ 150ನೇ ಜನ್ಮದಿನದ ಅಂಗವಾಗಿ 10 ಜನರಿಂದ ಬೆಳ್ಳಾರಿಯಿಂದ ಸುಳ್ಯದವರೆಗೆ ಗಾಂಧಿ ನಡಿಗೆ ನಡೆಯಿತು. ಗಾಂಧಿ ನಡಿಗೆ ಆರಂಭಕ್ಕೂ ಮುನ್ನ ಗಾಂಧಿ ಚಿಂತನೆ ನೀಡಿದ ಮಾಜಿ ವಿಧಾನ ಪರಿಷತ್ ಸದಸ್ಯ ಅಣ್ಣಾ ವಿನಯ್ ಚಂದ್ರ ಮಾತನಾಡಿ, ಇವತ್ತಿನ ಸಂದರ್ಭದಲ್ಲಿ ರಾಮ ಮಂದಿರದ ಸ್ಥಾಪನೆ ಆದ್ಯತೆಯಲ್ಲ, ಬದಲಾಗಿ ರಾಮರಾಜ್ಯ ಸ್ಥಾಪನೆ ಮೊದಲ ಆದ್ಯತೆಯಾಗಬೇಕು ಅಂದ ಅವರು, ಸಮಾಜಕ್ಕಾಗಿ ಕೆಲಸ ಮಾಡುವ ವ್ಯಕ್ತಿ ತೆರೆದ ಕಣ್ಣುಗಳಿಂದ ಸಮಾಜ ನೋಡಬೇಕು. ಗಾಂಧೀಜಿ ತನ್ನ ಸಂಕಲ್ಪ ಶಕ್ತಿಯಿಂದಲೇ ಗಾಢ ಪ್ರಭಾವವನ್ನ ಬೀರಿದವರು ಎಂದರು. ದೇಶದ ಅತ್ಯಂತ ದೊಡ್ಡ ಕ್ಷೇತ್ರ ಮತ್ತು ರಫ್ತಿನ ಕ್ಷೇತ್ರವಾಗಿರುವಂತಹ ಜವಳಿ ಉದ್ದಿಮೆ ಬ್ರಿಟಿಷರ ಯಾಂತ್ರೀಕೃತ ಉದ್ದಿಮೆಗಳಿಂದಾಗಿ ಸುಟ್ಟು ಹೋಗುವ ಸ್ಥಿತಿಯಲ್ಲಿ ಸ್ವದೇಶಿ ಆಂದೋಲನದ ಮುಖಾಂತರ ಜಾಗವನ್ನು ಹಿಡಿದು ನೂಲನ್ನ ಅದನ್ನು ಮಾಡಬೇಕಾದ್ರೆ ತುಂಬಾ ಕಷ್ಟಪಡಬೇಕಾಯಿತು. ಹತ್ತು ಸಿಕ್ಕಿರಲಿಲ್ಲ, ನೂರುಗಾರ ಸಿಕ್ಕಿರಲಿಲ್ಲ. ನಮ್ಮ ಮುಖದಿಂದ ಹೇಳಬೇಕಾಗ್ತದೆ, ಭಾರತಕ್ಕೆ ಅವಶ್ಯಕತೆ ಇರುವುದು ರಾಮ ಜನ್ಮಭೂಮಿಯ ರಾಮ ಮಂದಿರ ಅಲ್ಲ, ರಾಮ ರಾಜ್ಯದ ಅವಶ್ಯಕತೆ. ಮೊದಲಿಗೆ ಬೇಕಾಗಿದ್ದು ರಾಮ ರಾಜ್ಯದ ಕಲ್ಪನೆಯ ಅದರ ಸಾಕಾರತೆಯನ್ನು ಮಾಡಬೇಕಾಗಿದೆ. ರಾಮ ಮಂದಿರ ಬೇಕಾದ್ರೆ ಮಂದಿರ ಕಟ್ಟಿಕೊಳ್ಳೋಣ, ಆದರೆ ಬೇಕಾಗಿದ್ದು ಆದ್ಯತೆ ಇರುವಂತದ್ದು ರಾಮ ರಾಜ್ಯದ ಕಲ್ಪನೆ ಮತ್ತು ಅದರ ಸಾಕಾರ. ಈ ಸಂದರ್ಭದಲ್ಲಿ ಗಾಂಧಿ ನಡಿಗೆಯ ಬಗ್ಗೆ ಗಾಂಧಿ ಚಿಂತನಾ ವೇದಿಕೆಯ ಮುಖ್ಯ ಸಂಚಾಲಕ ಹರೀಶ್ ಬಂಟ್ವಾಳ್, ಊರಿನ ಹಿರಿಯರಾದ ಕಿಲಂಗೋಡಿ ಶಂಕರ್ರಾವ್, ಡಾಕ್ಟರ್ ಗೋಪಿನಾಥ್, ಚಿದಾನಂದರಾವ್ ಪಾಟಾಜೆ, ಗಾಂಧಿ ಚಿಂತಕ ಡಾಕ್ಟರ್ ಸುಂದರ್ ಕೇನಾಜೆ, ಮೊಹಮ್ಮದ್ ಇಂಜಿನಿಯರ್ ಹಾಗೂ ಮತ್ತಿತರರು ಗಾಂಧಿ ನಡಿಗೆಗೆ ಪುಷ್ಪಾರ್ಚನೆ ಮಾಡಿ ಚಾಲನೆ ನೀಡಿದರು.